ವೀಕ್ಷಕರೇ, ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ಅಡುಗೆ ಮಾಡುವವರ ಕೈಯಲ್ಲಿ ಸ್ವಲ್ಪ ಪ್ರೀತಿ ಇದ್ದರೆ ಎಲ್ಲ ಊಟ ಕೂಡ, ಪ್ರತಿಯೊಂದು ಊಟ ಕೂಡ ರುಚಿಯಾಗಿರುತ್ತೆ. ಸೊ ನೋಡೋಣ, ನಮ್ಮ ಇವತ್ತಿನ ಅಡುಗೆ ಮನೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಗೌರಿ ಶೆಣೈ ಅವರು ಯಾವ ರೀತಿಯ ರುಚಿಕರವಾದ ಖಾದ್ಯವನ್ನು ಮಾಡಿಕೊಡ್ತಾರಂತ ನೋಡೋಣ. ಮೊದಲಿಗೆ ಅವರನ್ನು ನಮ್ಮ ಕಿಚನ್ಗೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹೇಗಿದ್ದೀರಾ? ಫೈನ್. ಓಕೆ, ಇವತ್ತು ಯಾವುದು ಸ್ಪೆಷಲ್ ಐಟಮ್ ಮಾಡ್ತಿದ್ದೀರಾ ನಮಗೆ? ಇವತ್ತು ಅಂದರೆ ಈಗ ಎಲ್ಲ ಕಡೆ ಗ್ಯಾಸಿದ ಅಭಾವ ಅಲ್ವಾ, ಅದಕ್ಕೆ ಅದು ಗ್ಯಾಸಲ್ಲಿ ಮಿನಿಮಮ್ ಆಗಿ ನಾವು ಯೂಸ್ ಮಾಡುವಂಥದ್ದು, ಮತ್ತು ಗ್ಯಾಸ್ ಇಲ್ಲದೆ ಕೂಡ ನಾವು ಅಡುಗೆ ಮಾಡ್ಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತೇನೆ. ಓಕೆ, ಈಗ ಇವತ್ತು ಗ್ಯಾಸ್ ಯೂಸ್ ಇಲ್ಲ ಹಾಗಾದರೆ ನಮಗೆ? ಒಂದು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಹಾಗೆ ಸಹ ವಿತೌಟ್ ಗ್ಯಾಸ್ ಸಹ, ಎರಡು ಸಹ ವಿತೌಟ್ ಗ್ಯಾಸ್ ಸಹ ಮಾಡಬಹುದು. ಓಕೆ, ಹಾಗಾದರೆ ಇವತ್ತು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬನ್ನಿ ಹಾಗಾದರೆ ಕಿಚನ್ಗೆ. ಇವತ್ತು ಸ್ಪೆಷಲ್ ಅಂತ ಹೇಳಿದ್ರಿ, ಗ್ಯಾಸ್ ಇಲ್ಲದೆ ಎರಡು ಐಟಮ್ಸ್. ಮೊದಲೇದು ಯಾವುದು ಮಾಡ್ತಿದ್ದೀರಿ? ನಾನೀಗ ಒಂದು ಕಿಸ್ಮೂರಿ ಅಂತ, ಕ್ಯಾಬೇಜ್ ಕಿಸ್ಮೂರಿ ಅಂತ ಹೇಳಿ ಮಾಡ್ತೇವೆ ನಾವು. ಕ್ಯಾಬೇಜ್ ಕಿಸ್ಮೂರಿ, ಓಕೆ. ಸಲಾಡ್ ಕೂಡ ಹೇಳ್ಬೋದು, ನಾವು ಕಿಸ್ಮೂರಿ ಅಂತ ಕರೀತೇವೆ ಅದಕ್ಕೆ. ಅದು ಹೇಗೆ ಮಾಡುವುದು ಅಂತ ನಾನು ತೋರಿಸ್ತೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇದು ನಾನು ಎಲ್ಲ ಕಟ್ ಮಾಡಿ ತಂದಿದ್ದೇನೆ. ಇದು ಕ್ಯಾಬೇಜು. ಓಕೆ, ಚಿಕ್ಕದಾಗಿ, ಎಷ್ಟು ಚಿಕ್ಕದಾಗಿ ಹಾಕ್ತೇವೆ, ಹೆಚ್ಚು ಹಾಕ್ತೇವೆ ಅಷ್ಟು ಒಳ್ಳೆಯದಾಗ್ತದೆ. ಓಕೆ, ಈಗ ಒಂದು ಬೌಲ್ ಮೀಡಿಯಂ ಸೈಜ್ ಕ್ಯಾಬೇಜ್, ಒಂದು ಮೀಡಿಯಂ ಸೈಜ್ ಅಷ್ಟು ಕ್ಯಾಬೇಜು. ಓಕೆ, ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ತುಂಬ ಹಾಕಿದರೆ ಟೇಸ್ಟ್ ಸ್ವಲ್ಪ ಜಾಸ್ತಿ. ಹೌದು, ಹಾಗೆ ಒಂದು ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು. ಕ್ಯಾಬೇಜ್ ಕಿಸ್ಮೂರಿ. ಕ್ಯಾಬೇಜ್ ಕಿಸ್ಮೂರಿ ಸಿಂಪಲ್ ಮತ್ತು ಬೇಗ ಆಗುವಂಥದ್ದು. ಯಾರಾದರೂ ಗೆಸ್ಟ್ ಪಕ್ಕನೆ ಬಂದರೆ ಅವರಿಗೆ ರಪ್ಪ ಒಂದು ಮಾಡಿ ಕೊಡುವ. ಓಕೆ, ಇದೊಂಥರ ಸ್ನ್ಯಾಕ್ ಐಟಮ್ ಅಂತ ಹೇಳ್ಬೋದಾ ನಾವು? ಸ್ನ್ಯಾಕ್ ಅಲ್ಲ, ಇದು ಡಿಶ್, ಸೈಡ್ ಡಿಶ್. ಇದು ಸೈಡ್ ಡಿಶ್. ಓಕೆ, ಇದಕ್ಕೆ ಒಂದು ಬೌಲಷ್ಟು ಕಾಯಿ ತುರಿ. ಓಕೆ, ಇಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಮತ್ತೆ ಬೇಕಾದರೆ ನೀವು ಆ್ಯಡ್ ಮಾಡಿಕೊಳ್ಳಿ. ಫಸ್ಟಿಗೆ ಜಾಸ್ತಿ ಹಾಕಿದರೆ ಇದಾಗ್ತದೆ ಅದು. ಮತ್ತು ಇದಕ್ಕೆ ಹಸಿಮೆಣಸು. ನಾನು ಸ್ವಲ್ಪ ದೊಡ್ಡ ಕಟ್ ಮಾಡಿದ್ದೇನೆ, ಅಂದರೆ ಇದು ಸ್ವಲ್ಪ ಖಾರ ಉಂಟು. ಹಸಿಮೆಣಸು ಒಂದು 3 ಹಸಿಮೆಣಸು ಹಾಕಿದ್ದೇನೆ. ಇದು ನೋಡುವಾಗ ಕೊತ್ತಂಬರಿ ಸೊಪ್ಪೊಟ್ಟಿಗೆ ಇದು ಕಾಣಲಿಕ್ಕಿಲ್ಲ, ಸ್ವಲ್ಪ ನೋಡಿ ತಿನ್ಬೇಕಷ್ಟೇ. ಕೆಲವರಿಗೆ ಖಾರ ಅಂದರೆ ಇಷ್ಟ ಆಗುತ್ತೆ, ಎಷ್ಟು ಕಾಯಿ ಮೆಣಸನ್ನು ಕೂಡ ಡೈರೆಕ್ಟ್ ಆಗಿ ತಿಂತಾರೆ. ಮತ್ತು ಈಗ ನಾನು ಒಂದಷ್ಟು ಅರ್ಧದಷ್ಟು ನಿಂಬೆ ರಸವನ್ನು ಇದಕ್ಕೆ ಹಿಂಡಿಕೊಳ್ತೇನೆ. ನೋಡಿ, ಮತ್ತೆ ಬೇಕಾದರೆ ನೀವು ಹಾಕಿ. ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿದೆ ಇದರಲ್ಲಿ. ಮಿಕ್ಸ್ ಆಗಿದೆ. ನನಗೆ ಒಂದು ಸ್ವಲ್ಪ ದೊಡ್ಡ ಸ್ಪೂನ್ ಕೊಡ್ತೀರಾ ಮಿಕ್ಸ್ ಮಾಡಲಿಕ್ಕೆ? ಇಷ್ಟೇ, ಇದಕ್ಕೆ ಇನ್ನೆಂತ ಇಲ್ಲ. ಬೇಕಾದರೆ ನೀವು ಹೀಗೆ ಕೂಡ ಯೂಸ್ ಮಾಡ್ಬೋದು. ಓಕೆ, ಗ್ಯಾಸ್ ಇಲ್ಲ, ಖಾಲಿ ಆಗಿದೆ ಅಂದರೆ ಹೀಗೆ ಯೂಸ್ ಮಾಡ್ಬೋದು. ಓಕೆ, ಅದಕ್ಕೆ ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಅದು ಇನ್ನೂ ಸಹ ರುಚಿ ಬರ್ತದೆ. ಓಕೆ, ಅಷ್ಟೇ ಸಿಂಪಲ್ ಆಗಿ ಮಾಡುವಂಥದ್ದು ಕ್ಯಾಬೇಜು ಕಿಸ್ಮೂರಿ. ಅದು ಊಟಕ್ಕೆ ಒಳ್ಳೆಯದಾಗ್ತದೆ ಮಾತ್ರ. ಓಕೆ, ಊಟ ಜೊತೆ ಸೈಡ್ ಡಿಶ್ ಆಗಿ ನಾವು ತಗೊಳ್ಬೋದು. ಈ ಕುಕುಂಬರ್ ಇದು ಸಲಾಡ್ ಎಲ್ಲ ಮಾಡ್ತೇವಲ್ಲ ಊಟಕ್ಕೆ ಸೈಡ್ ಆಗಿ, ಅದೇ ಥರ ಇದನ್ನು ಯೂಸ್ ಮಾಡ್ಕೊಳ್ಳಿ. ಕ್ಯಾಬೇಜ್ ಇದು ನಾನೀಗ ಒಂದು ಒಗ್ಗರಣೆ ಕೊಡ್ತೇನೆ ಇದಕ್ಕೆ. ಓಕೆ, ಬೇಡ ಆದರೆ ಒಗ್ಗರಣೆ ಕೊಡಬೇಕು ಅಂತಿಲ್ಲ, ಹಾಗೆ ಇದು ಮಾಡ್ತಾರೆ. ಸ್ವಲ್ಪ ಟೇಸ್ಟ್ ಜಾಸ್ತಿ ಬರಬೇಕಾದ್ರೆ ಒಗ್ಗರಣೆ. ಗ್ಯಾಸ್ ಆನ್ ಮಾಡ್ಕೊಳ್ಳೋ. ಹಾಂ, ಇದು ನಿಮ್ಮ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅದು ಸ್ವಲ್ಪ ಬಿಸಿ ಆಗಲಿ. ಆ್ಯಕ್ಚುಲಿ ಒಗ್ಗರಣೆಗೆ ನಾವು ಕರಿಬೇವು, ಸಾಸಿವೆ ಮತ್ತು ಒಣಮೆಣಸು ಹಾಕಬೇಕು. ಅಂದರೆ ಇವತ್ತು ಸ್ವಲ್ಪ ಅದು ಹಸಿಮೆಣಸು ಖಾರ ಉಂಟು, ಅದಕ್ಕೆ ನಾನು ಇವತ್ತು ಒಣಮೆಣಸು ಒಗ್ಗರಣೆ ಹಾಕಿ. ನೀವು ತಗೊಂಡಿಲ್ಲ, ಸೊ ಹಸಿಮೆಣಸು ಹಾಕಿದ್ದೇನಲ್ಲ, ಹಾಗಾಗಿ. ಸೊ ಈ ಕ್ಯಾಬೇಜ್ ಬದಲು ಬೇರೆ ಏನಾದರೂ ವೆಜಿಟೇಬಲ್ಸ್ ಹಾಕೊಳ್ಬೋದಾ ನಾವು? ಬೇರೆ ಅಂದರೆ ಕ್ಯಾರೆಟ್ ಇದು ಮಾಡ್ಬೋದು. ಸೇಮ್ ಅದೇ ಥರ ಸಣ್ಣ ಸಣ್ಣದಾಗಿ ಇದು ಮಾಡಬೇಕು, ತುರಿಬೇಕು ಅದನ್ನು. ಎಷ್ಟು ಸಣ್ಣ ಮಾಡ್ತಿದ್ದೆ ಅಷ್ಟು ಒಳ್ಳೆದಾಗುತ್ತೆ. ಈಗ ನಾನು ಸಾಸಿವೆ ಹಾಕ್ತೇನೆ, ಒಂದು ಅರ್ಧ ಸ್ಪೂನಿನಷ್ಟು ಸಾಸಿವೆ. ಮತ್ತು ಇದರೊಟ್ಟಿಗೆ ಒಣಮೆಣಸು ಕೂಡ ಹಾಕೊಳ್ಬಹುದು. ಸ್ವಲ್ಪ ಖಾರ ನಿಮಗೆ ಜಾಸ್ತಿ ಬೇಕಾದರೆ. ಹೌದು, ಇಲ್ಲಾಂದರೆ ಅದು ಒಗ್ಗರಣೆಗೆ ನಿಮಗೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪಿದ್ರೆ ಆಯ್ತು, ಒಳ್ಳೆ ಹಾಕ್ತಿದ್ರು ಕೂಡ ಆಗ್ತದೆ, ಒಳ್ಳೆ. ಅಂದರೆ ಸ್ವಲ್ಪ ಟೇಸ್ಟ್ ಇದಾಗಲಿಕ್ಕೆ ಹಾಕೋದು ಅಷ್ಟೇ. ಆಯ್ತು, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್. ಸೊ ಇದನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಹೇಳಿಕೊಟ್ರೆ ಅವರೇ ಮಾಡ್ಕೊಳ್ಬಹುದು. ಇದನ್ನು ಕಟ್ಟಿಂಗ್ಸ್ ಎಲ್ಲ ಮಾಡಿ. ನೀವು ಬ್ಯಾಚುಲರ್ ಮಕ್ಕಳಲ್ಲಿ
ಹಾಸ್ಟೆಲಲ್ಲಿ PG ಅವರೆಲ್ಲ ಆರಾಮಾಗಿ ಮಾಡಿ ತಿನ್ಬೋದು. ಗ್ಯಾಸ್ ಇದು ಕೂಡ ಅವಶ್ಯಕತೆ ಇಲ್ಲ. ಒಂದು ತರಕಾರಿ ತಂದು ಮಾಡ್ಕೊಳ್ಬೋದು ಇದನ್ನ. ಅದು ದಾಳಿತೆ ಅಥವಾ ಸಾರು ಮಾಡಿದರೆ ಅದರೊಟ್ಟಿಗೆ ಚಪಾತಿಗೂ ಕೂಡ ಹಾಕಿ ತಿನ್ಬೋದು. ಆದರೆ ನಿಮಗೆ ಊಟದ ಒಟ್ಟಿಗೆ ಒಳ್ಳೆದಾಗ್ತದೆ. ರಾತ್ರಿ ಹೊತ್ತು ಸಲಾಡು ನಿಮಗೆ ಊಟ ಮಾಡಲಿಕ್ಕಿಲ್ಲ, ಏನಿಲ್ಲ, ಡಯಟ್ ಕಾನ್ಶಿಯಸ್ ಇದ್ದವರಿಗೆ ಇದನ್ನು ತಿನ್ಬೋದು. ಆಯ್ತು. ಓಕೆ, ಹಾಗಾದರೆ ಸರ್ವ್ ಮಾಡ್ಕೊಳ್ಳೋಣ. ಆಯ್ತು, ಸರ್ವ್ ಮಾಡ್ಕೊಳ್ಳಿ ಮೇಡಮ್. ಕ್ಯಾಬೇಜ್ ಕಿಸ್ಮುರಿ ರೆಡಿ ಆಗಿದೆ. ಚೂಡಿ ರೆಡಿ ಆಗಿದೆ. ಓಕೆ, ತುಂಬ ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ಈಸಿ ಕೂಡ ಇದೆ ಮಾಡ್ಕೊಳ್ಳಿಕ್ಕೆ. ಗ್ಯಾಸ್ ಕೂಡ ಜಾಸ್ತಿ ಬೇಕು ಅಂತಿಲ್ಲ. ಒಗ್ಗರಣೆ ಹಾಕ್ತಿದ್ದೆ ಗ್ಯಾಸ್ ಅಗತ್ಯವೇ ಬಿಡುವುದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದಂತೂ ಈಸಿಯಾಗಿ ಮಾಡ್ಕೊಳ್ಬಹುದು. ಕ್ಯಾಬೇಜ್ ಕಿಸ್ಮುರಿ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಕ್ಯಾಬೇಜ್ ಕಿಸ್ಮುರಿ ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾಬೇಜ್ಗೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ನಷ್ಟು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿದ ಹಸಿಮೆಣಸು, ಅರ್ಧ ನಿಂಬೆಯ ರಸ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ 1-2 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಜಟ್ಪಟ್ ಕ್ಯಾಬೇಜ್ ಕಿಸ್ಮುರಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.